ಕೆರೆದಿಲ್ಲ, ಕರೆದಿದ್ದೇನೆ. ಎಲ್ಲಿ ಹೋಗಿದ್ದೀಯ ನೀನು? ಕೆರೆಯುವಾಗ ನಾನು ಗಂಜಿ ಬಟ್ಟಲಿದ್ದೆ ಮಿತ್ರ. ಗಂಜಿ ಬಟ್ಟಲ? ಗಂಜಿ ಬಟ್ಟಲಲ್ಲಿರುವುದಕ್ಕೆ ನೀನೇನು ನೊಣವೇನು? ಅಲ್ಲ ಮಿತ್ರ, ನೀನು ಕರೆಯುವಾಗ ನಾನು ಊಟಕ್ಕೆ ಅಂತ ಕೂತದ್ದಷ್ಟೇ. ನನಗೆ ಊಟ ಬೇಡವಾಗಿತ್ತು, ಆದರೆ ಅಮ್ಮ ಇರಬೇಕಲ್ವಾ? ಏನು ಮಾಡಿದ್ದು? ಬೆಳೆಯಲೇ ಇಲ್ಲ, ಬೆಳೆಯುವ ಮಗು ನೀನು, ಅದಕ್ಕಾಗಿ ಹೆಚ್ಚು ತಿನ್ಬೇಕಂತಲೇ ಮಿತ್ರ. ನೀನು ಅಮ್ಮ ಹೇಳಿದಕ್ಕೆ ತಿನ್ನುವುದಕ್ಕೆ ಮುಂದುವರಿಸಿದೆಯಂತಾದ್ರೆ ಆನೆ ಮರಿಯನ್ನೇ ಮೀರಿಸುವೆ ಮಿತ್ರ. ಹಾಗಂತ ನಾನು ಹೆಚ್ಚು ತಿನ್ನುವುದಿಲ್ಲ, ಮತ್ತೆ ತಿನ್ನುವುದರಲ್ಲೂ ಕೆಲವೊಂದು ಕಟ್ಟುನಿಟ್ಟಿದೆ ಮಿತ್ರ. ಹೇಗೆ? ಇವತ್ತು ಬೆಳಿಗ್ಗೆ ತಿಂದರೆ ನಾಳೆ ಬೆಳಿಗ್ಗೆ ಏನಾದರೂ ತಿನ್ನುವುದು, ಮತ್ತೆ ಏನೂ ಇಲ್ಲ. ಹಾಗೆ ಊಟದ ಕೂಡ ಹಾಗೆ. ಹೇಗೆ? ಇವತ್ತು ಮಧ್ಯಾಹ್ನ ಊಟ ಮಾಡಿದರೆ ನಾಳೆ ಮಧ್ಯಾಹ್ನವೇ ಊಟ ಮಾಡುವುದು. ರಾತ್ರಿಗ ಇಷ್ಟು ತಗೊಂಡ್ರೆ ನಾಳೆ ರಾತ್ರಿ ತಗೊಳ್ಳುವುದು. ಮತ್ತೆ ನಡುವೆ ಹಣ್ಣು ಹಂಪನ್ನು ತಿನ್ಲಿಕ್ಕುಂಟು, ಅದು ಕೂಡ ಅಮ್ಮನಿಗೋಸ್ಕರ. ಆಗಲಿ ಬಿಡು, ತಿಂಡಿ ಪೋತ ಅಂತ ನೀನೇ ಹೇಳಿಕೊಂಡ ಹಾಗಾಯ್ತು. ಅದಿರಲಿ, ನನ್ನನ್ನು ನೋಡಿದೆಯೇನು? ಹೇಗೆ ಕಾಣಿಸ್ತಾ ಇದ್ದೇನೆ? ಇದನ್ನು ನಾನು ನೋಡಲೇ ಇಲ್ಲ. ಈ ಬಾರಿ ಛದ್ಮವೇಷದಲ್ಲಿ ಸ್ಪರ್ಧಿಸುತ್ತಿದ್ದೀಯಾ? ಏನಂತೆ? ಛದ್ಮವೇಷದಲ್ಲಿ ಸ್ಪರ್ಧಿಸುತ್ತಿದ್ದೀಯಾ? ಬಾರಿಸ್ತೇನೆ. ಯಾಕೆ ಮಿತ್ರ? ಇದು ಕಾಡು ಬೇಡನ ವೇಷ. ಬೇಟೆಗಾಗಿ ಹೊರಟು ನಿಂತಿದ್ದೇನೆ. ಬೇಟೆಗ? ಹಾ, ನೀನು ಬರುತ್ತೀಯ? ನೀನು ಬೇಟೆಗೆ ಬರುವುದಾದರೆ ನಾನು ಕೂಡ ಬರುತ್ತೇನೆ. ನಾವೆಲ್ಲ ಒಟ್ಟಾಗಿ ಹೋಗುವ ಮಿತ್ರ. ಹೇಗೆ? ಒಟ್ಟಾಗಿ ಹೋಗುವ. ಹೋಗುವುದಾದರೆ ಹೇಗೆ ಬಲ್ಲಾಯ? ಹೇಗೆ ಮಿತ್ರ? ಏರಿ ಕುದುರೆಯನ್ನು ಸರಿಯರಿ ಮುಂದೆ. ಇದೆಂತ ಕತ್ತಿ? ಕತ್ತಿ ಹೇಳು. ತೆತ್ತಿ. ಬಾರಿಸ್ತೇನೆ ಕಪಾಳಕ್ಕೆ. ಕತ್ತಿ ತೆತ್ತಿ. ನಿನ್ನೆ ಹೇಳಿ ಏನು ಪ್ರಯೋಜನ ಇಲ್ಲ. ನಿನಗೆ ಸ್ವಲ್ಪ ಬುದ್ಧಿ ಸ್ವಲ್ಪ ಕಡಿಮೆ ಅಲ್ಲ. ಅದಿರಲಿ, ಇನ್ನೊಂದು ಕೈಯಲ್ಲಿ ನೋಡು, ಬಿಲ್ಲು ಬಾಣಲು. ಎಷ್ಟಾಯ್ತು ಬಿಲ್ಲು? ಎಷ್ಟಾಯ್ತು ಬಿಲ್ಲು? ಅದಲ್ಲ, ಬಿಲ್ಲು ಬಾಣ. ಈಟಿ ಕಟಾರಿಯನ್ನು ಹಿಡಿದುಕೊಂಡು ಈಟಿ ಕಟಾರಿ, ಕೋಟಿ ಪೂಜಾರಿ, ಕಟ್ಟದ ಕೋರಿ, ಬಂಜಿ ಕುಮಾರಿ. ಏನು ಈಟಿ ಕಟಾರಿ ಅಂದರೆ ಅದು ಗುಂಡೆಗೆ ಮಾತ್ರ ತುಂಬಿಸ್ಬೇಕು. ಆಗ ನೋಡು, ಟಾಸ್ ಬೂಸ್ ಬೂಸ್ ಹೊಡಿತ. ಮೃಗ ಅತ್ತ, ನಾನು ಇದ್ದ ಪರ್ಲುಕು ಕೂತ. ಸಾಕು ಮಾಡು ನಿನ್ನ ಆಯುಧ ಪ್ರಯೋಗ. ಹೋಗುವುದಾದರೆ ಹೇಗೆ ಬಲ್ಲೆಯ? ಹೇಗೆ ಮಿತ್ರ? ಅಲ್ಲಿ ಕಾಣಿಸುತ್ತಿರುವುದೇನು? ಎಲ್ಲಿ ಮಿತ್ರ? ಸರಿಯಾಗಿ ನೋಡು. ನಾನು ತೋರಿಸುವ ಬೆರಳುಂಟಲ್ಲ, ಆ ಕಡೆಗೆ ನೋಡಂತೆ. ಏನು ಮಿತ್ರ? ಬೆರಳು ಉಂಟು, ಮತ್ತೆ ಉಗುರೆಲ್ಲಿ ಮಿತ್ರ? ಉಗುರು ತಲೆಯಲ್ಲಿ ನಿನ್ನದು. ಉಗುರಲ್ಲ, ಸರಿ ನೋಡು. ನಾನು ತೋರಿಸುವ ದಿಶೆಯಲ್ಲಿ ನೋಡು, ಏನುಂಟು? ಚದುರೆ. ಪೆಟ್ಟು ತಿನ್ನುತ್ತೀನಿ ನೀನು. ಸರಿ ನೋಡ. ಕುದುರೆ. ಕುದುರೆ ಹೌದು, ಕುದುರೆ. ಸುರಪನ ಉಚ್ಚೈಶ್ರವಸ್ಸು. ಹೊರಡುವುದಲ್ಲ, ಬರ್ತೀಯಲ್ಲ? ನಾನು ಕುದುರೆಯ ಬಾಲಕ್ಕೆ ಕಟ್ಟೋದು. ಏನನ್ನು? ನಾನು ಕುದುರೆಯ ಬಾಲವನ್ನೇ ಹಿಡಿದುಕೊಂಡು ಬರ್ತೇನಂತ. ಅದೇಕೋ? ನನ್ನ ಅಮ್ಮ ಹೇಳಿದ್ದಾರೆ, ನೀನು ಸರಿಯಾಗಿ ಕರಿಪಲ್ಕನೆ ಮಾಡಿಕೋ ಅಂತ. ಏನಂದೆ? ಕರಿಪಲ್ಕನೆ. ಪರಿಕಲ್ಪನೆ. ನೀನೊಬ್ಬನೇ ಮಗ, ಕುಲ ಪೀಡಕ. ಕುಲ ದೀಪಕನಾಗಿರುವವ. ಎಂತೆಂತ ಶಬ್ದ! ನೀನು ಅದನ್ನು ಕೆಡಿಸಿಬಿಟ್ಟಿ. ನೀನು ಹೇಳು. ನಾನು ಒಂದು ವೇಳೆ
ಕುದುರೆ ಏರಿ ಕುಳಿತು ಬಿದ್ರೆ ಹೋಯ್ತಲ್ಲ, ಹಾಗಂತ ನಾನು ಕುದುರೆ ಏರುವುದಿಲ್ಲ ಅಂತ ಶಪಥ ಮಾಡಿದ್ದೇನೆ. ಶಪಥ ನಿನ್ನ ಪೂಜೆಗೆ, ನಿನ್ನ ಶಪಥ ಯಾರಿಗೆ ಬೇಕು? ತಡ ಮಾಡುವುದಲ್ಲ, ಹೊರಡೋಣ. ಹಾಗೆ ಆಗಲಿ.